ಕೋಸ್ಟಲ್ ಕನ್ನಡ ಡಬಲ್ ಧಮಾಕ. ಒಂದು ವೆಬ್ ಸಿರೀಸ್ನಲ್ಲಿ ಚಿನ್ನಾರಿ ಮುತ್ತ. ಮಾಲ್ಗುಡಿ ಡೇಸ್ ಚಿತ್ರದ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಹಾಕುನ ಮಟಾಟ ಅನ್ನೋ ಶೀರ್ಷಿಕೆ ಉಳ್ಳ ವೆಬ್ ಸಿರೀಸ್ ಅನ್ನು ನಿರ್ದೇಶಿಸಿದ್ದಾರೆ. ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಈ ವೆಬ್ ಸಿರೀಸ್ಗೆ ಜೀವ ತುಂಬಿದ್ದಾರೆ. ಈ ಮೂಲಕ ನಾಯಕ ನಟರೊಬ್ಬರು ಬಣ್ಣ ಹಚ್ಚುತ್ತಿರುವ ಮೊಟ್ಟ ಮೊದಲ ವೆಬ್ ಸಿರೀಸ್ ಇದಾಗಿದೆ. ಈಗಾಗಲೇ ಚಿತ್ರೀಕರಣವು ಮುಕ್ತಾಯಗೊಂಡಿದ್ದು, ಹಾಕೂನ ಮಟಾಟ ವೆಬ್ ಸರಣಿಗೆ ಮಾಲ್ಗುಡಿ ಡೇಸ್ ಚಿತ್ರದ ನಿರ್ಮಾಪಕ ರತ್ನಾಕರ ಕಾಮತ್ ಬಂಡವಾಳ ಹೂಡಿದ್ದಾರೆ. ಎರಡು ಡಿ ಫ್ಯಾನ್ಸ್ಗಳ ಕ್ರೇಜ್ ಕಂಡು ದಂಗಾದ ಅಮೂಲ್ಯ ಮತ್ತು ಹರ್ಷಿಕಾ. ಅಕ್ಟೋಬರ್ 30ರಂದು ನಟ ದರ್ಶನ್ ಹಾಗೆ ನಟಿ ಅಮೂಲ್ಯ ರಾಜರಾಜೇಶ್ವರಿ ಕ್ಷೇತ್ರದಾದ್ಯಂತ ಮುನಿರತ್ನ ಪರ ಅಬ್ಬರದ ಪ್ರಚಾರ ನಡೆಸಿದ್ರು. ಕ್ಷೇತ್ರದಾದ್ಯಂತ ಸುತ್ತಾಡಿ ಮುನಿರತ್ನ ಅವರಿಗೆ ಮತ ಹಾಕಿ ಅಂತ ಕೇಳ್ಕೊಂಡ್ರು. ಪ್ರಚಾರದ ಬಳಿಕ ಜನತೆಯ ರೆಸ್ಪಾನ್ಸ್ ಕಂಡ ಅಮೂಲ್ಯ ದಂಗಾಗಿದ್ರು. ಈ ಬಗ್ಗೆ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರು ಗಳಿಸಿದರೆ ನಿಮ್ಮಂತೆ ಹೆಸರು ಗಳಿಸಬೇಕು ಅನಿಸಿತು. ಇಂದು ನಿಮ್ಮೊಂದಿಗೆ ಕ್ಯಾಂಪೇನ್ ಮಾಡಿ ನಿಮ್ಮ ಅಭಿಮಾನಿ ಬಳಗವನ್ನು ನೋಡಿ ನಾನು ಮೂಕವಿಸ್ಮಿತನಾಗಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ. ದರ್ಶನ್ ತೂಗುದೀಪ ಎಂದು ಬರೆದುಕೊಂಡಿದ್ದಾರೆ. ಅಮೂಲ್ಯ ಅವರ ಈ ಮಾತಿಗೆ ನಟಿ ಹರ್ಷಿಕಾ ಪೂಣಚ್ಚ, ನಿಜ, ದರ್ಶನ್ ಸರ್ಗೆ ಅತಿ ದೊಡ್ಡ ಅಭಿಮಾನಿ ಬಳಗವಿದೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಡಿ ಬಾಸ್ನ ಅಭಿಮಾನಿ ಬಳಗವನ್ನು ಕಂಡ ಅಮೂಲ್ಯ ಮೂಕವಿಸ್ಮಿತರಾಗಿದ್ದಂತೂ ಸುಳ್ಳಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.